ಸಾರ್ವಜನಿಕರಲ್ಲಿ ಒಂದು ಮನವಿ. ಜಗತ್ತಿಗೆ ಬಂದಿರುವ ಮಹಾಮಾರಿ ಕರೋನಾದ ವಿರುದ್ಧ ಹೋರಾಟಕ್ಕೆ ಭಾರತ ಸಿದ್ಧವಾಗಿದೆ. ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿ, ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಯಡಿಯೂರಪ್ಪನವರು ಮುಂಜಾಗ್ರತಾ ಕ್ರಮ, ತುರ್ತು ಚಿಕಿತ್ಸೆಯ ಕಾರ್ಯಗಳನ್ನು ಇಲಾಖೆಯ ಮುಖಾಂತರ ನಡೆಸುತ್ತಿದ್ದಾರೆ ಮತ್ತು ಅನಿವಾರ್ಯ ಈ ಸಾಂಕ್ರಾಮಿಕ ರೋಗದ ವಿರುದ್ಧ ಹೋರಾಟ ನಡೆಸುವುದಕ್ಕೆ ಕರ್ಫ್ಯೂ ನಡೆಸಲಾಗಿದೆ. ಈ ಕಾರಣಕ್ಕೆ ನಮ್ಮ ಜಿಲ್ಲೆಯ ಸಾರ್ವಜನಿಕರ ಸಹಕಾರಕ್ಕೆ ತುರ್ತು ಅಗತ್ಯ ಕಾರ್ಯಗಳಿಗೆ ನನ್ನ ಕಚೇರಿಯಲ್ಲಿ ವಾರ್ ರೂಮ್ ಅನ್ನು ತೆರೆಯಲಾಗಿದೆ. ಅನಿವಾರ್ಯ ಅವಶ್ಯಕತೆಗಳು ಕಂಡುಬಂದಲ್ಲಿ ಜಿಲ್ಲೆಯ ಜನತೆ ಈ ವ್ಯವಸ್ಥೆಯನ್ನು ಸಂಪರ್ಕಿಸಬೇಕಾಗಿ ನಾನು ಪ್ರಾರ್ಥನೆಯನ್ನು ಮಾಡ್ತೇನೆ. ಮಾಹಿತಿ ಸರ್ಕಾರಿ ವ್ಯವಸ್ಥೆಗಳ ಅಡಿಯಲ್ಲಿ ಮಾಹಿತಿಗಳು ಬೇಕಿದ್ದರೆ 9483496726 ಸುಧಾಕರ್, ನಮ್ಮ ಕಾರ್ಯಾಲಯ ಕಾರ್ಯದರ್ಶಿ, ಇವರನ್ನು ಸಂಪರ್ಕಿಸಿ. ಡಿಸ್ಟ್ರಿಕ್ಟ್ ಕೋಆರ್ಡಿನೇಟರ್ ಆಗಿ ಈ ಕಾರ್ಯಕ್ಕೆ 9844022213 ಸುಧೀರ್ ಶೆಟ್ಟಿ, ಕಣ್ಣೂರ್, ಇವರನ್ನು ಸಂಪರ್ಕಿಸಿ. ನಮ್ಮ ಕಾರ್ಯಾಲಯದ ಸಂಖ್ಯೆ 0824248888. ನಗರ ಪಾಲಿಕೆ ವ್ಯವಸ್ಥೆ, ನಮ್ಮ ಮಹಾನಗರ ಪಾಲಿಕೆ ಮೇಯರ್ ದಿವಾಕರ್ 9845182462. ಇಡೀ ಜಿಲ್ಲೆಯ ಕೋಆರ್ಡಿನೇಷನ್ ಮಾಡುವಂಥದ್ದು ನಿತಿನ್ ಕುಮಾರ್ ಅವರು 9448467540. ತುರ್ತು ಅಗತ್ಯಗಳಿಗೆ ವೈದ್ಯರ ಸೇವೆ ಅಥವಾ ಆಂಬ್ಯುಲೆನ್ಸ್ಗಳು ಬೇಕಿದ್ದರೆ ಗುರುಚರಣ್ ಸಂಖ್ಯೆ 9449847134 ಗುರುಚರಣ್. ಆಹಾರ ಸಾಮಗ್ರಿಗಳ ವ್ಯವಸ್ಥೆ ಕದ್ರಿ ಮನೋಹರ್ ಶೆಟ್ಟಿ ಸಂಖ್ಯೆ 0824248888. ಪೂರ್ತಿ ವ್ಯವಸ್ಥೆಯ ದೃಷ್ಟಿಯಿಂದ ಸುಲಭದ ಸಂಖ್ಯೆ 0824244888. ಇದನ್ನು ಸಂಪರ್ಕಿಸಿ. ಸಾರ್ವಜನಿಕರು ಅನಿವಾರ್ಯ ಕಾರಣಗಳಲ್ಲಿ ತಮ್ಮ ಅವಶ್ಯಕತೆಗಳಿಗೆ ಸರಿಯಾಗಿ ಈ ಸಂಖ್ಯೆಗಳ ಮುಖಾಂತರ ನಮ್ಮ ವಾರ್ ರೂಮನ್ನು ಸಂಪರ್ಕಿಸುವುದು. ತುರ್ತು ಅಗತ್ಯಗಳು, ಔಷಧಿಯ ಕಾರ್ಯಗಳಿಗೆ, ಚಿಕಿತ್ಸೆಗಳ ಕಾರ್ಯಗಳಿಗೆ ಮನೆಯಲ್ಲೇ ಇದ್ದು ತುರ್ತು ಚಿಕಿತ್ಸೆಗಳು ಸಿಗಬೇಕಂತಾದರೆ ಜಿಲ್ಲೆಯ ಯಾವುದೇ ಭಾಗದಿಂದ ಈ ಸಂಖ್ಯೆಗಳಿಗೆ ಸಂಪರ್ಕಿಸಿ. ಅನಿವಾರ್ಯ ಮನೆಗಳಲ್ಲಿ ಸಮಸ್ಯೆಗಳು ಬಂದಾಗ ನಮ್ಮ ಈ ಪ್ರಮುಖರನ್ನು ಸಂಪರ್ಕಿಸಿ. ಈ ಸಂದರ್ಭದಲ್ಲಿ ಜನರ ಸೇವೆಗಾಗಿ ನಮ್ಮ ಕಾರ್ಯಾಲಯ ಸದಾ ನಮಸ್ಕಾರ.